ಬೆಳ್ತಂಗಡಿ ತಾಲೂಕಲ್ಲಿರುವಂಥ ಒಂದು ದೇವಸ್ಥಾನ, ಸದಾಶಿವ ರುದ್ರ ಟೆಂಪಲ್ ಅಂತ, ಸೂರ್ಯ ಅಂತ ಹೆಸರಿದೆ. ಇಲ್ಲಿ ಸ್ಪೆಷಲ್ ಏನಂದರೆ, ಈ ದೇವಸ್ಥಾನದಲ್ಲಿ ಇಲ್ಲಿ ಮಣ್ಣಿನ ಹಾರಕ್ಕೆ ಹಾಕ್ತಾರೆ. ಇಲ್ಲಿ ಎಂಟ್ರೆನ್ಸ್ ಇದೆ, ದೇವಸ್ಥಾನ ಕಾಣಲ್ಲ, ದೇವಸ್ಥಾನ ಅಲ್ಲಿ ಕೆಳಗಡೆ ಇದೆ. ಬಟ್ ಈ ಲೊಕೇಶನ್ ಬಂದುಬಿಟ್ಟು ಧರ್ಮಸ್ಥಳ ಉಜಿರೆ ಇದೆಯಲ್ಲ, ಉಜಿರೆಯಿಂದ ಇಲ್ಲಿಗೆ 6 ಕಿಲೋಮೀಟ್ರ್ ಆಗುತ್ತೆ. ಎಕ್ಸಾಕ್ಟ್ ಅಲ್ಲ, ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು, 6 ಕಿಲೋಮೀಟ್ರ್ ಇದೆ ಇಲ್ಲಿ ಉಜಿರೆಯಿಂದ ಸೂರ್ಯ ದೇವಸ್ಥಾನಕ್ಕೆ. ನೋಡಿ, ನಾಗಬನ ಇದೆ, ದೊಡ್ಡದಾಗಿರೋಂಥ ನಾಗಬನ ಇದೆ. ಟೆಂಪಲ್ಗೆ ತುಂಬ ಜನ ಬರ್ತಾರೆ ಇಲ್ಲಿ. ಈಗ ಲಾಕ್ಡೌನ್ ಎಲ್ಲ ಮುಗಿದು ಕೊರೋನಾದ್ದು ಅಷ್ಟೊಂದು ಕಡಿಮೆ ಆದಮೇಲೆ ತುಂಬ ಇದೆ. ಕೆಳಗಡೆ ಟೆಂಪಲ್ ಇದೆ, ಕೆಳಗಡೆ ಇವತ್ತು ಫುಲ್ ರಶ್ ಇದೆ, ತುಂಬ ಜನ ಇದ್ದಾರೆ. ಇದು ನಾಗಬನ, ಈ ಕಡೆ ಇರೋದು ನಾಗಬನ. ಇಲ್ಲಿ ಟೆಂಪಲ್ ಇದೆ, ಸದಾಶಿವ ರುದ್ರ ದೇವಸ್ಥಾನ, ಸೂರ್ಯ ಅಲ್ಲ ಸೂರ್ಯ. ಓಕೆ, ಈ ದೇವಸ್ಥಾನಕ್ಕೆ ಸೋಮವಾರದಂದು ತೆಂಗಿನಕಾಯಿ ಮತ್ತು ಅಕ್ಕಿ ಕೊಡುವಂಥ ಸಂಪ್ರದಾಯ. ಅಂದರೆ ಶಿವನ್ ಟೆಂಪಲಲ್ಲಿ ಆಲ್ಮೋಸ್ಟು ತೆಂಗಿನಕಾಯಿ, ಎಳ್ಳೆಣ್ಣೆ ಕೊಡೋ ಪ್ರತೀತಿ ಎಲ್ಲ ಕಡೆಯೂ ಇದೆ. ಅದೇ ರೀತಿ ಇಲ್ಲೂ ಇದೆ. ಮತ್ತು ಹರಕೆನ ನೀವು ಮನೇಲಿದ್ದಾಗ ಹರಕೆ ಕಟ್ಕೊಂಡ್ರು, ಇಲ್ಲಿ ಬಂದು ಹರಕೆ ಕಟ್ಕೊಂಡ್ರು ನಡೆಯುತ್ತೆ. ಹರಕೆ ಯಾವಾಗ ಸಂಪೂರ್ಣ ಆಗುತ್ತೆ, ನಿಮ್ಮ ಹರಕೆ ಏನೇ ಇರುತ್ತೋ ಅದು ಸಂಪೂರ್ಣ ಆದಾಗ ನೀವು ಇಲ್ಲಿ ಬಂದು ಪೂಜೆ ಮಾಡಿಸಿ, ಏನು ಆವೆ ಮಣ್ಣಿನ ಮೂರ್ತಿಗಳೇನು ಸಣ್ಣ ಸಣ್ಣ ಮೂರ್ತಿಗಳೇನೋ ಮಾಡ್ತೀರ ಅದನ್ನು ಇಲ್ಲಿ ಪೂಜೆಗೆ ಇಡಬೇಕು. ಅದನ್ನು ಅರ್ಚಕರು ಫಸ್ಟು ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ಅವರು ಪೂಜೆ ಮಾಡಿ, ಆಮೇಲೆ ಈಗ ಶಿವರುದ್ರ ಉದ್ಭವವಾದಂಥ ಜಾಗ ಏನಿದೆ ಅಲ್ಲಿಗೆ ಸಮರ್ಪಿಸಲಾಗುತ್ತೆ. ಮಣ್ಣಿನ ಮೂರ್ತಿ ಎಲ್ಲಿ ಸಿಗುತ್ತೆ ಅನ್ನೋ ಸಮಸ್ಯೆಗೆ ನೀವು ಮನೆಯಲ್ಲೇ ರೆಡಿ ಮಾಡಿ ತರ್ಬೋದು. ಅಂದರೆ ಕುಂಬಾರರಾಗಿರುತ್ತೆ, ಅವರು ಮಾಡ್ತಾರೆ. ಮತ್ತು ಇಲ್ಲಿ ದೇವಸ್ಥಾನದಲ್ಲೇ ಅದಕ್ಕೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ ದೇವಸ್ಥಾನ ಕಡೆಯಿಂದ ಒಂದು ಅವರ ಕಮಿಟಿ ಕಡೆಯಿಂದ ಒಂದು ಅಂಗಡಿ ಇದೆ, ಅಲ್ಲಿ ಸಿಗುತ್ತೆ. ನಿಮಗೆ ಯಾವ ಥರದ್ದು ಬೇಕಾದರೂ ಸಿಗುತ್ತೆ. ಅಂದರೆ ಕಂಪ್ಯೂಟ್ರು, ಮಗು, ತೊಟ್ಲು, ಗಾಡಿ, ತುಂಬ ಏನು ಬೇಕಾದರೂ ನೀವು ಹರಕೆ ಕಟ್ಕೋಬೋದು. ಅದು ಆವೆ ಮಣ್ಣಿಂದ, ಜೇಡಿ ಮಣ್ಣಿಂದ ತಯಾರಿಸಲಾಗುತ್ತೆ. ಬೆಳ್ತಂಗಡಿ ತಾಲೂಕಲ್ಲಿರುವಂಥ ಒಂದು ದೇವಸ್ಥಾನ, ಸದಾಶಿವ ರುದ್ರ ಟೆಂಪಲ್ ಅಂತ, ಸೂರ್ಯ ಅಂತ ಹೆಸರಿದೆ. ಇಲ್ಲಿ ಸ್ಪೆಷಲ್ ಏನಂದರೆ, ಈ ದೇವಸ್ಥಾನದಲ್ಲಿ ಇಲ್ಲಿ ಮಣ್ಣಿನ ಹರಕೆ ಹಾಕ್ತಾರೆ. ಯಾವುದೇ ಹರಕೆ ಏನೋ ಹೇಳ್ತೀವ, ಮಣ್ಣಿಂದು ಮಾತ್ರ, ಬಂಗಾರ ಬೆಳ್ಳಿಗೋಸ್ಕರ ಇಲ್ಲಿ ಏನೂ ಇಲ್ಲ. ಇಲ್ಲಿ ದೇವಸ್ಥಾನ ಇದೆ ಕೆಳಗಡೆ. ಇಲ್ಲಿ ದೇವರು ಪ್ರತ್ಯಕ್ಷ ಅಂದರೆ ಲಿಂಗ ರೂಪದಲ್ಲಿ ಸಿಕ್ಕಿರುವಂಥ ಜಾಗ ಇದು. ಅದರ ಒಳಗಡೆ ವಿಡಿಯೋ ಆಪ್ಷನ್ ಇಲ್ಲ. ಮತ್ತು ಇಲ್ಲಿದೆ ಹರಕೆ ಬನ ಅಂತ. ಇಲ್ಲಿ ಬರೀ ಮಣ್ಣಿನ ಮೂರ್ತಿಗಳನ್ನು ಮಾತ್ರ ಹರಕೆ ಹಾಕ್ತಾರೆ.